ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಟ್ಸ್ ನಮ್ಮ ಸೌರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ಸೋದಾಲ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಓಕೆ, ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರಾ. ಹಾಗೆಯೇ ಇವತ್ತು ಸ್ಪೆಷಲ್ ಆದಂತಹ ಗೆಸ್ಟ್ ನಮ್ಮ ಜೊತೆ ಇದ್ದಾರೆ. ರಾಧಾಪಯ್ಯ ಅವರು ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹೌದು, ನೀವು ಸ್ಮೈಲ್ ಎಲ್ಲ ಗೊತ್ತಾಗ್ತದೆ ಚೆನ್ನಾಗಿದೆ ಅಂತ. ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಮುಂಚೆ ಕೇರಳದಲ್ಲಿದ್ವಿ, ಈಗ 2 ವರ್ಷದಿಂದ ಮಂಗಳೂರಿನಲ್ಲಿ ಹೊರಟು. ಓ, ಕೇರಳದಲ್ಲಿ ಎಲ್ಲಿದ್ರಿ? ಕೇರಳದಲ್ಲಿ ಕಾನೆಂಗಡಾಗಿ 1 ಗಂಟೆ ದೂರ ಉಂಟು. ನನ್ನ ಯಜಮಾನರಿಗೆ ಬಿಸ್ನೆಸ್ ಇತ್ತು, ಈಗ ಅದು ಕ್ಲೋಸ್ ಮಾಡಿ ಮಂಗಳೂರಿನಲ್ಲಿ ಸೆಟ್ಲ್ ಆಗಿದ್ದಾರೆ. ಓಕೆ, ಈಗ ಮಂಗಳೂರಿನವ್ರು ಹಾಗಾದ್ರೆ ನೀವು. ಓಕೆ, ಏನು ಸ್ಪೆಷಲ್ ಅಡುಗೆ ಮಾಡ್ತೀರಿ ಇವತ್ತು? ನಾನು ಹಾಗಲಕಾಯಿ ಮತ್ತು ಬಟಾಟೆ ಮಿಕ್ಸ್ ಮಾಡಿ, ಕಹಿ, ಹುಳಿ ಮತ್ತೆ ಖಾರ ಎಲ್ಲ ಉಂಟು. ಹಾಗಲಕಾಯಿ ಮತ್ತು ಬಟಾಟೆ ಮಿಕ್ಸ್ ಮಾಡಿ ಪಲ್ಯ. ಮತ್ತೆ ಅಲ್ಲಿ ಇದು ಮರಗೆಣಸು ಅಂತ ಉಂಟು, ಮರಗೆಣಸು ಅಲ್ಲಿ ಮಲಯಾಳದಲ್ಲಿ ಕಪ್ಪ ಅಂತ ಹೇಳೋದು. ಹೌದು, ಮತ್ತೆ ನಮ್ಮ ಭಾಷೆಯಲ್ಲಿ ಬಡಿಕಣಂಗ ಅಂತ. ನಿಮ್ಮ ಭಾಷೆ ಅಂತ ಕೊಂಕಣಿಯಲ್ಲಿ ಬಡಿಕಣಂಗ, ಅದರ ಅಂಬಡೆ. ಓಕೆ, ಮರಗೆಣಸಿನ ಅಂಬಡೆ ಮತ್ತು ಇನ್ನೊಂದು ಹಾಗಲಕಾಯಿಯ ಬಟಾಟೆ ಮಿಕ್ಸ್ ಪಲ್ಯ. ಎರಡು ಮಾಡ್ಲಿಕ್ಕೆ ಅಡುಗೆ ಮನೆಗೆ ಹೋಗುವಾಗಾದ್ರೆ ಅಡುಗೆ ಮನೆಗೆ ಬಂದಾಯ್ತು. ಫಸ್ಟಿಗೆ ಯಾವ್ದು ಮಾಡುವ ಈಗ? ಮೊದಲು ಇದು ಹಾಗಲಕಾಯಿ ಮತ್ತು ಬಟಾಟೆ ಬೆಳಿಗ್ಗೆ ಕಟ್ ಮಾಡಿ 2 ಗಂಟೆ ಉಪ್ಪಲ್ಲಿ ಹಾಕಿಡ್ಬೇಕು. ಮತ್ತೆ 2 ಗಂಟೆ ನಂತರ ಅದು ಹಿಂಡಿ ಅದರ ಕಹಿ ರಸ ತೆಗೆದು, ಹೌದು, ಉಪ್ಪಿನ ನೀರು ಎಲ್ಲ ತೆಗೆದು ತಂದಿದ್ದೀನಿ ನಾನು. ಅದು ಕೇರಳದ ಸ್ಪೆಷಲ್, ನನ್ನ ಅತ್ತೆ ಕಲಿಸಿದ್ದು. ಹೌದಾ? ಹೌದು. ಓಕೆ, ಹಾಗಾದ್ರೆ ನಿಮ್ಮ ಅತ್ತೆ ಕೈ ರುಚಿ ಅಲ್ಲ ಇವತ್ತು. ಓಕೆ, ಅದನ್ನು ನೀವು ರೆಡಿ ಮಾಡಿ ತಂದಿದ್ದೀರಾ? ಹೌದು ಹೌದು, ಅದಕ್ಕೆ 2 ಗಂಟೆ ಬೇಕು, ಅದಕ್ಕೆ ರೆಡಿ ಮಾಡಿ ತಂದಿದ್ದೀನಿ. ಓಕೆ ಓಕೆ, 2 ಗಂಟೆ ಎದ್ದು ಹಾಗಲಕಾಯಿ ಮತ್ತು ಬಟಾಟೆ. ಹೌದು. ಓಕೆ, ಈಗ ಫಸ್ಟಿಗೆ ಅಂತ ಹೋಗಿತ್ತು ನಿಮಗೆ? ಫಸ್ಟ್ ನನಗೆ ಬಾಣಲೆ ಬೇಕಲ್ಲ. ಒಲೆ ಉರಿಸಬೇಕು. ಆಯಿಲ್ ಹಾಕ್ಬೇಕಾ? ಹೌದು, ಇಲ್ಲಿ ಉಂಟು. ಅದಲ್ಲ, ಆಯಿಲ್ ಹಾಕ್ತೀನಿ. ಓಕೆ, ಇದು ಎಣ್ಣೆಯಲ್ಲಿ ಇದು ಆಗೋದ್ರಿಂದ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕು. ಹೌದು. ಓಕೆ, ಎಣ್ಣೆಯಲ್ಲಿ ಫ್ರೈ ಆಗೋದ್ ಕಾರಣ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತಲ್ಲ. ಮತ್ತೆ ಆಗುವವರೆಗೂ ಇದರಿಂದ ಮಡಗಿಸ್ತಾ ಇರ್ಬೇಕು ಕೈಯಿಂದ. ಇದು ಸಾಸಿವೆ 1 ಸ್ಪೂನು. ಒಗ್ಗರಣೆಗೆ ಇದು ಒಗ್ಗರಣೆಯಾ ಫಸ್ಟಿಗೆ ಹಾಕೊಳ್ಳೋದು? ಅಲ್ಲ, ಇದು ಹಾಕಿ ಮತ್ತೆ ಇದು ಎಲ್ಲ ಬೆರೆಸಿ. ಹೌದು, ಉಪ್ಪು ಆಲ್ರೆಡಿ ಇದರಲ್ಲಿ ಉಂಟು, ಅದಕ್ಕೆ ಹಾಕಿದ್ದು. ಹೌದು ಹೌದು. ಓಕೆ, ಇದರಲ್ಲಿ ಅದರ ಕೈ ರಸ ಹೋಗೋದಿಲ್ಲ. ಓಕೆ ಓಕೆ, ಇದಕ್ಕೆ ನೀರು ಹಾಕ್ಲಿಕ್ಕೆ ಇಲ್ಲ. ನೀರು ಹಾಕದೆ ಅದನ್ನು ಹೌದು, ಎಣ್ಣೆಯಲ್ಲಿಯೇ ಉರಿ. ಇದು ಪಲ್ಯಕ್ಕೂ ಕೂಡ ನೀರು ಹಾಕ್ಲಿಕ್ಕೆ ಇಲ್ಲ? ಇಲ್ಲ ಇಲ್ಲ. ಓಕೆ ಓಕೆ, ಹಾಗಾದ್ರೆ ಆಯಿಲ್ ಎಲ್ಲ ಇದು ಮಾಡುವಾಗ ಸ್ವಲ್ಪ ಕಡಿಮೆ ಬರ್ಬೋದು ಅಂತಲ್ಲ? ಕಹಿ ಸ್ವಲ್ಪ ಕಹಿ ಹೋಗಿದೆ, ಆದ್ರೆ ಇಲ್ಲಿಯ ಹಾಗಲಕಾಯಿ ಸ್ವಲ್ಪ ಕಹಿ ಇರುತ್ತೆ. ನಮ್ಗೆ ಅಲ್ಲಿ ಕೇರಳದಲ್ಲಿ ಸ್ವಲ್ಪ ಬೇರೆ ಹಾಗಲಕಾಯಿ ಸಿಗ್ತದೆ, ಇದಕ್ಕಿಂತ ಲೈಟ್ ಗ್ರೀನು, ಅದಕ್ಕೆ ಅಷ್ಟು ಕಹಿ ಇಲ್ಲ. ಹೌದು. ಓಕೆ, ನಮ್ಮ ಸಾಸಿವೆ ಸಿಡಿತಾ ಉಂಟು. ಚಾಟಪಾಡ ಕರಿಬೇವು ಹಾಕುವ. ಕರಿಬೇವಲ್ಲ? ಓಕೆ. ಮತ್ತೆ ಹಸಿ ಮಾವಿನಕಾಯಿಯ ಚೂರನ್ನು ಇದರಲ್ಲೇ ಹಾಕ್ತೇನೆ. ಅದು ಒಟ್ಟಿಗೆ ಹಾಕೋದು. ಹೌದು, ಅದು ಹುಳಿ ಬರ್ತದೆ, ಅದಕ್ಕೆ ಒಳ್ಳೆಯ ಹುಳಿ ಬರ್ತದೆ. ಹೌದು, ಹಸಿ ಮಾವಿನಕಾಯಿ ಚೂರಲ್ಲ? ಹೌದು. ಮತ್ತೆ ಒಂದು 3 ಗ್ರೀನ್ ಚಿಲ್ಲೀಸ್ ಹಾಕ್ತೀನಿ.
ಖಾರಕ್ಕೆ ಬೇಕು. ಹೌದು, ಅದು ಕೂಡ ಇದರಲ್ಲೇ ಹಾಕ್ತೀನಿ. ಕಟ್ ಮಾಡಿ ಹಾಕ್ತಿದ್ದೀರಾ? ಹೌದು. ಓಕೆ, ಹಾಕ್ಬೇಕಾ? ಓಕೆ, ಎಲ್ಲವನ್ನು ಒಟ್ಟಿಗೆ ಹಾಕ್ತೀವಿ. ಒಟ್ಟಿಗೆ ಕರಿಬೇವಿನ ಪರಿಮಳ, ಮಾವಿನಕಾಯಿಯ ಹುಳಿ, ಎಲ್ಲ ಮಿಕ್ಸ್ ಆಗಿ ಕಹಿ, ಹುಳಿ, ಖಾರ ಎಲ್ಲ ಆಗ್ತದೆ. ಅದು ಇನ್ನು ಹೀಗೆ ಆಗುವ ಒಂದು 20 ಮಿನಿಟ್ ಬೇಕು. ಹೀಗೆ ಆಗುವವರೆಗೆ. ಹೌದು, ಮಚ್ಚಕಾಯಿ ಇರಬೇಕು ಸೌಟಿನಿಂದ. ಅದರಲ್ಲಿ ಅದು ಕುರುಕುರು ಆಗ್ತದೆ. ಆ ಥರ ಡ್ರೈ ಆಗುತ್ತಾ? ಹೌದು, ಡ್ರೈ ಆಗ್ತದೆ. ಸಿಮ್ಮೆಯಲ್ಲಿ ಇದು ಉರಿಬೇಕು ಅದು. ಇದಕ್ಕೆ ಬೇರೆ ಏನು ಹಾಕ್ತೀರಾ? ಈಗ ತೆಂಗಿನಕಾಯಿ ಆ ಥರ ಏನಾದರೂ ಹಾಕಿಕೊಂಡು? ಇಲ್ಲ ಇಲ್ಲ, ಇದಕ್ಕೆ ಏನೂ ಇಲ್ಲ. ಇಷ್ಟೇ ಕರಿಬೇವು, ಗ್ರೀನ್ ಚಿಲ್ಲಿ, ಹಸಿ ಮಾವಿನಕಾಯಿ, ಮತ್ತೆ ಹಾಗಲಕಾಯಿ, ಬಟಾಟೆ, ಸಾಸಿವೆ, ಕರಿಬೇವು ಇಷ್ಟೇ ಹಾಕೋದು. ತೆಂಗಿನಕಾಯಿ ಹಾಕ್ತಾರೆ? ಇಲ್ಲ ಇಲ್ಲ, ಅದು ಇದಕ್ಕೆ ಮಸಾಲೆ ಏನೂ ಇಲ್ಲ. ಹೌದು, ಮಸಾಲೆ ಕೂಡ ಯೂಸ್ ಮಾಡಿ ಏನೂ ಇಲ್ಲ. ಹೌದು, ಒಳ್ಳೆಯ ಒಂದು ಡಿಶ್ ಇದು. ಹೌದು, ಊಟಕ್ಕೆಲ್ಲ ಒಳ್ಳೇದಾಗ್ತದೆ. ಹೌದು, ಗಂಜಿ ಊಟಕ್ಕೆ ಒಳ್ಳೇದಾಗ್ತದೆ. ಡ್ರೈ ಆಗಿರೋ ಮಾತ್ರ ಇದು ಬೆಳಿಗ್ಗೆ ಕಟ್ಟು ಮಾಡುವಾಗ ತುಂಬಾ ಇತ್ತು. ಈಗ ಅದು ಉಪ್ಪು ನೀರು ಎಲ್ಲ ತೆಗೆಯುವಾಗ ಇಷ್ಟೇ ಆಗ್ತದೆ. ಹೌದು, ಪಲ್ಯ ಆದ ನಂತರ ಇನ್ನೂ ಕೂಡ ಕಡಿಮೆ. ಹೌದು, ಇದೊಂದು ಎಷ್ಟೊಂದು 2 ನಿಮಿಷ ಬೇಯಬೇಕಲ್ಲ? ಈಗ 5 ನಿಮಿಷ ಇರಲಿ. 5 ನಿಮಿಷ ಬೇಯಬೇಕು. ಹೌದು. ಓಕೆ ಹೇಳಿ ಮ್ಯಾಮ್, ನೀವು ಈಗ ಮಂಗಳೂರಲ್ಲಿ ಬಂದಿದ್ರಿ, ಮೊದಲು ಕೇರಳದಲ್ಲೆಲ್ಲ ಇದ್ರಿ, ಇವಾಗ ಕೇರಳದಲ್ಲೆಲ್ಲ ಮಳೆ ಎಲ್ಲ ಜಾಸ್ತಿ ಆಗಿದೆ. ನಿಮ್ಮ ಫ್ಯಾಮಿಲಿಯವರೆಲ್ಲ ಇದ್ರ ಅಲ್ಲಿ ಹೇಗೆ? ಹೌದು, ನಮ್ಮವರು ನಮ್ಮ ಮೈದುನ ಎಲ್ಲ ಅಲ್ಲೇ ಇರೋದು. ನಾವು ಕೇರಳ ಅಂದ್ರೆ ಒಂದು ಕಾನಿಂಗಡ್ ಆಗಿ 1 ಗಂಟೆ, ಅಲ್ಲಿ ಸ್ವಲ್ಪ ಹಳ್ಳಿ ಅದು. ಬಟ್ ಮಲಯಾಳೀಸ್ ತುಂಬಾ ಇದ್ದಾರೆ. ನಾವು ಕೊಂಕಣೀಸ್, ನಾವು ಮತ್ತು ನಮ್ಮ ಮೈದುನವರು ಮಾತ್ರ ಸೇಫ್ ಆಗಿದೆ. ಓಕೆ, ಅದೇ ಇವಾಗ ಮಂಗಳೂರಲ್ಲಿ ಏನು ಮಾಡ್ತಿದ್ದೀರಾ ನೀವೀಗ ಫ್ರೀ ಟೈಮಲ್ಲೆಲ್ಲ? ಫ್ರೀ ಟೈಮಲ್ಲಿ ಯೋಗಕ್ಕೆ ಹೋಗ್ತೇವೆ. ಹೌದು, ನಾವು ಇಬ್ರು ಯೋಗಕ್ಕೆ ಹೋಗ್ತೇವೆ. ಭಜನೆ ಕ್ಲಾಸಿಗೆ ಹೋಗ್ತೀನಿ. ನೀವು ಕೊಡ್ತಿದ್ದೀರಾ? ಅಲ್ಲ, ನೀವು ಹೋಗ್ತಾ ಇದ್ದೀರಾ? ಹೌದು, ಭಜನೆ ಎಲ್ಲ ಹೀಗೆ ಆಗ್ತದೆ. ಇವಾಗ ಇನ್ನು ಚೌತಿ ಅದೆಲ್ಲ ಬರುವಾಗ ಭಜನೆ ಈಗ ಕಲೀಲಿಕ್ಕೆ ಹೋಗ್ತೀನಿ. ಮತ್ತೆ ಒಂದೊಂದು ಕಡೆ ಹಾಡಿ ಅಂದ್ರೆ ಹಾಡ್ತೀನಿ. ಹೌದು. ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ? ಓಕೆ, ಆಫ್ ಮಾಡೋದಾ? ನೋಡಿ ಹೇಗೆ ಆಗಿದೆ ಪಲ್ಯ, ಗೊತ್ತೇ ಆಗಲ್ಲ ನೋಡಿ. ತಿನ್ನುವಾಗಲೇ ಸ್ವಲ್ಪ ಕೈ ಬರ್ಬೋದು ಅಂತ ಕಾಣುತ್ತಲ್ಲ? ಓಕೆ ಸರ್, ಇದು ಪ್ಲೇಟ್ ಕೂಡ ರೆಡಿ ಇದೆ. ಹಾಗಲಕಾಯಿ ಮತ್ತು ಬಟಾಟೆ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಹುರಿದ ಪಲ್ಯ ಅಲ್ಲ. ಇದಕ್ಕೆಲ್ಲ ಗಂಜಿ ಊಟ ಸಿಕ್ಕಿದ್ರೆ ಒಂದು ಪ್ಲೇಟಲ್ಲಿ ಸೈಡಲ್ಲಿ ಇಟ್ಕೊಂಡು ಹಾಗೆ ಖಾಲಿ ಮಾಡ್ಬೋದಲ್ಲ? ಹಾಗಲಕಾಯಿ ಮತ್ತು ಬಟಾಟೆ, ಹಸಿ ಮೆಣಸು, ಇದು ಮಾವಿನಕಾಯಿ ಇಟ್ಟು ಪಲ್ಯ ರೆಡಿ ಅಲ್ಲ? ಮಾವಿನಕಾಯಿ, ಹಾಗಲಕಾಯಿ, ಆಮೇಲೆ ಬಟಾಟೆ, ಹುಳಿ ಎಲ್ಲ ಮಿಕ್ಸ್ ಆಗಿ ಗಮದಾಗಿದೆ. ಓಕೆ, ಇದು ಊಟಕ್ಕೆಲ್ಲ ಹೌದು, ಗಂಜಿಗೆ ಅನ್ನಕ್ಕೆ ಕೂಡ ಆಗ್ತದೆ, ಅದಕ್ಕೆ ಮ್ಯಾಚಿಂಗ್ ಅಲ್ಲ? ಓಕೆ, ನಾವು ಟೇಸ್ಟ್ ನೋಡೋಲ್ಲ ಹಾಗಾದ್ರೆ ಈಗ. ಓಕೆ, ರಾಧಾ ಮ್ಯಾಮ್ ಸಾಗಿರುವಂತಹ ಹಾಗಲಕಾಯಿ, ಬಟಾಟೆ ಮತ್ತು ಮಾವಿನಕಾಯಿ ಎಲ್ಲ ಹಾಕಿ ಸ್ಪೆಷಲ್ ಆಗಿಂತಹ ಪಲ್ಯ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಹಾಗಲಕಾಯಿ ಹಾಗೂ ಆಲೂಗಡ್ಡೆ ಪಲ್ಯ ತಯಾರಿಸುವ ವಿಧಾನ. ಮೊದಲಿಗೆ ಹಾಗಲಕಾಯಿ ಹಾಗೂ ಆಲೂಗಡ್ಡೆಯನ್ನು ಹೆಚ್ಚಿ ಉಪ್ಪು ಹರಡಿ 2 ಗಂಟೆಗಳ ಕಾಲ ಇಟ್ಟು ಹಿಂಡಿ ತೆಗೆಯಿರಿ. ನಂತರ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ಹಾಗಲಕಾಯಿಗೆ ಹಸಿ ಮಾವಿನಕಾಯಿಯ ಚೂರುಗಳು, ಹಸಿಮೆಣಸು ಹಾಕಿ ಸಣ್ಣ ಉರಿಯಲ್ಲಿ ಹುರಿಯಿರಿ. 5 ರಿಂದ 10 ನಿಮಿಷ ಸಣ್ಣ ಉರಿಯಲ್ಲಿ ತಿರುವುತ್ತಾ ಬೇಯಿಸಿ. ಈಗ ಕೇರಳ ಸ್ಪೆಷಲ್ ರುಚಿ ರುಚಿಯಾದ ಹಾಗಲಕಾಯಿ ಆಲೂಗಡ್ಡೆ ಪಲ್ಯ ಊಟದೊಂದಿಗೆ ಸವಿಯಲು ಸಿದ್ಧ. ಓಕೆ, ಸ್ಪೆಷಲ್ ಆಗಿ ಹಾಗಲಕಾಯಿ, ಬಟಾಟೆ ಮತ್ತು ಮಾವಿನಕಾಯಿ ಹಾಕಿ ಸ್ಪೆಷಲ್ ಆದಂತಹ ಪಲ್ಯ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಟ್ಸುವ ನಮ್ಮ ಸಂತೋಷ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಕ್ಸ್ ರವರ, 2 ಸ್ಟಾರ್ ರೈಸ್ ಭದ್ರಾವತಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ ಮ್ಯಾಥೋದ, ಸತ್ಯನಾ ಸೋಸ್, ಮಿಕಾಯ್ ಹೋಮ್ ಅಪ್ಲೈನ್ಸಸ್, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಓಕೆ,
ರಾಧಾ ಮ್ಯಾಮ್ ಸಾಕಾಗಿರುವಂತಹ ಏನು ಹಾಗಲಕಾಯಿಯ ಪಲ್ಯ ರೆಡಿ ಮಾಡಿಟ್ಟಿದ್ದಾರೆ. ಸ್ವಲ್ಪ ಕಹಿ ಇರ್ಬೋದು. ಅದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇನ್ನೊಂದು ಸ್ಪೆಷಲ್ ಡಿಶ್ ಹೇಳ್ತಾನೆ ಅಂತ ಹೇಳಿದರು. ಏನು ಅಂತ ಅವ್ರ ಜೊತೆ ಕೇಳೋಣ. ಎಸ್ ಮ್ಯಾಮ್, ಇವಾಗ ಮರಗೆಣಸಿದ್ದಲ್ಲ, ಮರಗೆಣಸು ಕೇರಳ ಸ್ಪೆಷಲ್. ಇಲ್ಲಿ ಮರಗೆಣಸು ಅಂತ ಹೇಳೋದು, ಕೇರಳದಲ್ಲಿ ಕಪ್ಪ ಅಂತ ಕಪ್ಪ ಸ್ಪೆಷಲ್ ಅಲ್ಲ. ಹೌದು, ಅದರ ಇದು ಬೇಯಿಸ್ಬೇಕು. ಬೇಯಿಸ್ಲಿಕ್ಕೆ 1.25 ಗಂಟೆ ಬೇಕು ಅಂತ ನಾನು ಬೇಯಿಸಿ ತಂದಿದ್ದೀನಿ. ನೀವು ಬೇಯಿಸುವಾಗ ಅದಕ್ಕಿಂತ ಅರಿಶಿಣ ಹಾಕಿದ್ರಾ? ಹೌದು, ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಬೇಕು. ಮತ್ತೆ ಅದು ನೀರು ತೆಗೆಯಬೇಕು. ನೀರು ಬಿಸಿನೀರಲ್ಲಿ ಬೇಯಿಸಿ ತೆಗೆಯಬೇಕು. ಹೌದೌದು, ನೀರು ಬಿಸಾಡಬೇಕು. ಮತ್ತೆ ಇದು ಸ್ಮ್ಯಾಶ್ ಮಾಡ್ಲಿಕ್ಕೆ ಉಂಟು. ಇದು ಕೂಡ ಕೇರಳ ಸ್ಪೆಷಲ್. ಓಕೆ, ಮರಗೆಣಸೆಲ್ಲ ನಿಮ್ಮ ಊರಲ್ಲೆಲ್ಲ ಉಂಟಾ? ಹೇಗೆ? ಉಂಟು. ಅಲ್ಲಿ ಎಲ್ಲ ತುಂಬಾ ಮನೆಯಲ್ಲಿ ಇದೆ ಕೃಷಿ ಎಲ್ಲ. ಇದರಿಂದ ಸ್ಮ್ಯಾಶ್ ಮಾಡ್ತೀನಿ. ಅದು ಅಂಬಡೆ ಕಟ್ಲಿಕ್ಕೆ ಬರಬೇಕು. ಅಂಬಡೆ ತರನಾ? ಹೌದು, ಅಂಬಡೆ ವಡ ಹಾಗೆ ಮಾಡೋದು. ಇದು ಹೀಗೆ ಬೇಯಿಸಿ ಚಟ್ನಿ ಮಾಡಿ ತಿಂತಾರೆ. ನಾವು ಚಟ್ನಿ ಮಾಡ್ತಾರೆ, ಮತ್ತೆ ಅದನ್ನು ಈ ತರ ಸಜ್ಜಿಗೆ ತರ ಮಾಡ್ತಾರೆ ನೋಡಿ. ಸಜ್ಜಿಗೆ ಮಾಡ್ತಾರೆ, ಮತ್ತೆ ಕೊತ್ತಂಬರಿ ಪಲ್ಯ, ಉದ್ದಿನ ಇದು ಅದೆಲ್ಲ ಫ್ರೈ ಮಾಡಿ ಅದು ಎಲ್ಲ ಇಟ್ಟು ಪಲ್ಯ ಮಾಡ್ತೀವಿ. ಹೌದು, ಇದಕ್ಕೆ ಉಪ್ಪು ಬೇಯಿಸಿದಾಗ ಹಾಕಿದ್ದೇನೆ. ಬೇಕಾದ್ರೆ ಹಾಗೆ ಉಪ್ಪು ಹಾಕಿದ್ರೆ ಹಾಗೆ ಕೂಡ ತಿನ್ಲಿಕ್ಕೆ ಚಂದ ಇರುತ್ತಲ್ಲ ಮರಗೆಣಸನ್ನು ಬೆಂದ ನಂತರ. ಹೌದು, ಅದಕ್ಕೆ ನಾವು ಒಂದು ಚಟ್ನಿ ಮಾಡಿ ಹೌದು, ತೆಂಗಿನಕಾಯಿಯ ಚಟ್ನಿ ಮಾಡೋದು. ಒಬ್ಬೊಬ್ರು ಬಾಯಲ್ಲಿ ಮಕ್ಕಳಿಗೆ ಬಾಯಲ್ಲಿ ಬರ್ತದೆ ಅಂತ ಚಿಲ್ಲಿ ಪೌಡರ್ ಹಾಕ್ತಾರೆ. ಈ ತರ ಅಂಬಡೆ ಎಲ್ಲ ಮಾಡುವಾಗ ಪೌಡರ್ ಹಾಕಿದ್ರೆ ಬೆಟರ್. ಇಲ್ಲದ್ರೆ ಈ ತರ ಗ್ರೀನ್ ಚಿಲ್ಲಿನ ಪೌಡರ್ ತಂದಿದೆ ನಾನು, ಮತ್ತೆ ಇಲ್ಲಿ ಉಂಟಂತ. ಮತ್ತೆ ಸ್ವಲ್ಪ ತೆಂಗಿನ ತುರಿ ಹಾಕ್ಲಿಕ್ಕೆ ಉಂಟು ಇದಕ್ಕೆ. ಸ್ವಲ್ಪ ಚಿಲ್ಲಿ ಪೌಡರ್ ಬೇಕಾ? ಹೌದು, ಸ್ವಲ್ಪ ಬೇಕು. ನಾನು ಅರ್ಧ ಮಾತ್ರ ಇಟ್ಟಿದ್ದೆ. ಓಕೆ, ಚಿಲ್ಲಿ ಪೌಡರ್ ಅಂತ ಇದ್ದಾಗ ನಾನಾ ಮಸಾಲೆ ಅವರದು ಸ್ವಲ್ಪ ಸಾಕು. ಓಕೆ, ಮತ್ತೆ ಇಂಗು ಪೌಡರ್ ಹಾಕ್ತೀನಿ. ಹಿಂಗೆ ಹಾಕ್ತಿದ್ದೀರಲ್ಲ? ಹೌದು. ಓಕೆ, ಹಿಂಗಿನ ಹುಡಿ ಒಗ್ಗರಣೆ ಹಾಕಬೇಕು. ಸಾಸಿವೆ ಕರಿಬೇವು ಒಗ್ಗರಣೆ ಹಾಕಬೇಕು. ಓಕೆ, ಹಾಗಾದ್ರೆ ಒಗ್ಗರಣೆ ಹಾಕಬೇಕು. ಸ್ಟವ್ ಉರಿಸ್ಬೇಕಲ್ಲ? ಎಣ್ಣೆ. ಓಕೆ, ಒಗ್ಗರಣೆ ನಾವು ಆಯಿಲ್ ಸನ್ಫ್ಲವರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತೀವಿ. ಸಾಕಾ? ಸಾಸಿವೆ, ಒಗ್ಗರಣೆ ಮತ್ತೆ ಕರಿಬೇವು ಚೂರು ಮಾಡಿ ಹಾಕುದು. ಓಕೆ, ಸಾಸಿವೆ ಸಿಡಿಬೇಕಲ್ಲ? ಹೌದು, ಚಾಟ ಬಡ ಸೌಂಡ್ ಕೇಳಬೇಕು. ಸಾಕಾ? ಹಾಕೊಂಡ್ಲಾ? ಮರಗೆಣಸಿಗೆ ಒಗ್ಗರಣೆ ಬಿತ್ತಲ್ಲ? ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಡ್ತೀನಿ. ಓಕೆ, ಇದು ಎಲ್ಲ ಬೆರೆಸ್ಬೇಕು. ಇದು ಸ್ಮ್ಯಾಶ್ ಆಗಬೇಕು. ಸರಿ, ಅಂಬಡೆ ಕಟ್ಲಿಕ್ಕೆ ಬರಬೇಕು. ಇದಕ್ಕೆ ಚೆನ್ನಾಗಿ ಬರಬೇಕು. ಹೌದು ಹೌದು. ಓಕೆ, ನೀವು ಅಂಬಡೆಗೆ ಇದಕ್ಕೆ ಬೇರೆ ಯಾವುದು ಹುಡಿ ಯಾವುದು ಯೂಸ್ ಮಾಡ್ತೀರಾ? ಕಡಲೆ ಪುಡಿ ತಂದಿದ್ದೀನಿ. ಹೌದು, ಕಡಲೆ ಹುಡಿಯಲ್ಲೇ ಅಂಬಡೆ ಮಾಡ್ತಿದ್ದೀರಾ? ಹೌದು. ಇದು ಸ್ಮ್ಯಾಶ್ ಆಗಿದೆ ಈಗ. ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ? ಇನ್ನು ಹೌದು, ಇನ್ನು ಕಡಲೆ ಪುಡಿ, ಇದು ಕಡಲೆ ಹುಡಿ ಅದು ರೆಡಿ ಮಾಡುವ. ಓಕೆ, ನೀವು ಕಡಲೆ ಪುಡಿ ಅಂತ ಹೇಳಿ ಅಂದ್ರೆ ನಿಮ್ಮ ಮನೆಯಲ್ಲೆಲ್ಲ ಮಲಯಾಳ ಅಲ್ಲ, ಮಲಯಾಳ 38 ವರ್ಷ ಅಲ್ಲಿದ್ದಿದ್ದೆ ನಾನು. ಆಗ ಹೆಚ್ಚು ಮಲಯಾಳ ಬರೋದು ನನಗೆ. ನಿಮಗೆ ಮದರ್ ಲ್ಯಾಂಗ್ವೇಜ್ ಮಲಯಾಳ ತಿಳಿಯಾಗಿಲ್ಲ? ಕೊಂಕಣಿ ನಾವು. ಆದ್ರೂ ಅಂಗಡಿಯಲ್ಲಿ ಎಲ್ಲ ಕೂತ್ಕೊಳ್ತಿದ್ದೆ. ಈಗ ಕಡಲೆ ಪುಡಿಯನ್ನು ಇದು ಮಾಡಬೇಕು ಅಂಬಡೆ ಮಾಡ್ಲಿಕ್ಕೆ. ಇದು ರೆಡಿ ಆಗಿದೆ. ಇದು ರೆಡಿ ಆಗಿದೆ. ಮೊದಲು ಸ್ವಲ್ಪ ಜೀರಿಗೆ ಹಾಕೋದು. ಅದು ಗ್ಯಾಸ್ಟ್ರಿಕ್ ಸ್ವಲ್ಪ, ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತೇವೆ. ಕಡಲೆ ಹುಡಿ ಎಲ್ಲ ಗ್ಯಾಸ್ಟ್ರಿಕ್ ಅಲ್ಲ? ಹೌದು. ಮತ್ತೆ ಇಂಗು ಪೌಡ್ರ್. ಓಕೆ, ಸ್ವಲ್ಪ ಕಾಲು ಸ್ಪೂನ್ ಅಷ್ಟು. ಮತ್ತೆ ಕೆಂಪು ಉಪ್ಪು ಹಾಕ್ತೇನೆ. ಕೆಂಪು ಉಪ್ಪು ಅಲ್ಲ? ಹೌದು, ಇದು ಆರೋಗ್ಯಕ್ಕೆ ಒಳ್ಳೆಯದು. ಓಕೆ, ಕೆಂಪು ಉಪ್ಪು ಅಂತೇಳಿ ಸಿಗುತ್ತಾ? ಹೌದು. ಓಕೆ, ಕೆಂಪು ಉಪ್ಪು ಅಂತೇ ಸಿಗ್ತದೆ. ಓಕೆ, ಕೆಂಪು ಹುಡಿ ಉಪ್ಪಲ್ಲ ಇದು. ಸ್ವಲ್ಪ ಚಿಲ್ಲಿ ಪೌಡರ್ ಬೇಕಲ್ಲ? ಓಕೆ, ಚಿಲ್ಲಿ ಪೌಡರ್ ಬಂದಾಗ ಸ್ವಲ್ಪ ನಾನಾ ಮಸಾಲೆ ಅವರ ಚಿಲ್ಲಿ ಪೌಡರ್ ಸಾಕಾ? ಸಾಕು ಸಾಕು. ಕಡ್ಲ. ಓಕೆ, ಎಷ್ಟು? ಒಂದು 3 ಸ್ಪೂನ್ ಹಾಕಿ. 3 ಸ್ಪೂನ್ ಸಾಕಾಗುತ್ತಾ? 3 ಸ್ಪೂನ್ ನೋಡ್ತೀನಿ. ಓಕೆ, ಆಮೇಲೆ ನಮಗೆ ಹೇಗೆ ನೀರಿಗೆ ಹೇಗೆ ಅಡ್ಜಸ್ಟ್ಮೆಂಟ್ ಹಾಗೆ ಯೂಸ್ ಮಾಡ್ಕೊಳ್ಳೋಲ್ಲ? ತಂದಿದ್ದೀನಿ. ಓಕೆ, ನೀರು ಹಾಕಿ ಹಾಕಿ ಬೇಕಾ? ಸಾಕಾ? ಸಾಕು ಸಾಕು. ಇದು ಸರಿ. ಇದು
ಗುಳೆ ಎಲ್ಲ ಹೋಗಬೇಕು. ಓಕೆ, ಇದು ಮಿಕ್ಸ್ ಆದರೆ ನಮ್ಮದು ಕಡಲೆ ಪಾಕ ರೆಡಿ ಅಲ್ಲ. ಮಾಡಿ ಫ್ರೈ ಮಾಡಿ. ಹಾಗಾದ್ರೆ ನಾವು ಈಗ ಬಣ್ಣಲೆ ಬಿಸಿಗಿಡುವಲ್ಲ, ಹಾಗಾದ್ರೆ ಹೌದು ಆಯಿಲ್ ಬಿಸಿಗಿಡುವುದಲ್ಲ. ನಾವು ಆಯಿಲ್ ಅಂತ ಬಂದಾಗ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಓಕೆ, ಈಗ ನೀವು ಅಂಬಡೆ ಅಲ್ಲ ಇದು ಹೇಳಿದ್ದು? ಹೌದು. ಓಕೆ, ಮರಗೆಣಸು ಅಂಬಡೆಗೆ ಉಂಡೆ ರೆಡಿ ಆಗ್ತಾ ಉಂಟಲ್ಲ. ನೀವು ಆವಾಗಲೇ ಹೇಳ್ತಿದ್ರಿ ಭಜನೆ ಹೇಳ್ತಾ ಇದ್ರಿ ಅಂತ. ನೀವು ಮಾಡ್ತಿರುವಾಗ ನಮ್ಮ ಜೊತೆ ಈಗ ಟೈಮ್ ಹೋಗ್ಬೇಕಲ್ಲ, ಹಾಗಾಗಿ ನೀವು ಒಂದು ಭಜನೆ ಮನೆ ಹೇಳುದಾದ್ರೆ ಹೇಳ್ಬೋದು. ಆಯ್ತು ಆಯ್ತು. ಪಾಲಿಸೆಮ್ಮ ಮುದ್ದು ಶಾರದೆ ಶಾರದೆ, ಪಾಲಿಸೆಮ್ಮ ಮುದ್ದು ಶಾರದೆ, ಎನ್ನ ನಾಲಿಗೆಯಲಿ ಇರಬಾರದೆ, ಎನ್ನ ನಾಲಿಗೆಯಲಿ ನಿಲ್ಲಬಾರದೆ, ನೀಲಲೋಚನೆ ತಾಯಿ ನೀರುತ ನಂಬಿದೆ ನಿನ್ನ, ನೀಲಲೋಚನೆ ತಾಯಿ ನೀರುತ ನಂಬಿದೆ ನಿನ್ನ, ಪಾಲಿಸೆಮ್ಮ ಮುದ್ದು ಶಾರದೆ ಶಾರದೆ, ಪಾಲಿಸೆಮ್ಮ ಮುದ್ದು ಶಾರದೆ, ಮುದ್ದು ಶಾರದೆ, ಮುದ್ದು ಶಾರದೆ. ಓಕೆ, ಪಾಲಿಸೆಮ್ಮ ಮುದ್ದು ಶಾರದೆ ಅಂತ. ಶಾರದೆ ಅಲ್ಲ, ಇವಾಗಾದ್ರೆ ಶಾರದೆಯ ಪೂಜೆ ದಿವಸ ಎಲ್ಲ ನಿಮ್ಮದು ಭಜನೆ ಇದೇ ಇರುತ್ತೆ ಅಂತಲ್ಲ ಜಾಸ್ತಿಯಾಗಿ? ತುಂಬ ಉಂಟು. ಓಕೆ, ಭಜನೆ ಕೂಡ ಚೆನ್ನಾಗಿ ಹೇಳ್ತೀರ ನಾವು. ನಿಮ್ಮ ಭಜನೆ ಕ್ಲಾಸಿಗಲ್ಲ, ನಿಮಗೆ ಭಜನೆ ಕ್ಲಾಸ್ ಕೂಡ ಕೊಡ್ಬೋದಲ್ಲ ಮಕ್ಕಳಿಗೆಲ್ಲ. ಓಕೆ, ಅಂಬಡೆ ಈಗ ಆಯಿಲ್ ಬೀಳ್ತಂತಲ್ಲ. ಮೆಣಸಿನ ಹುಡಿ ಹಾಕಿದ ಕಾರಣ ಸ್ವಲ್ಪ ಕೆಂಪು ಮತ್ತೆ ಸ್ವಲ್ಪ ಖಾರ ಕೂಡ ಆಗ್ತದೆ. ಇದು ಸ್ವಲ್ಪ ಸಿಹಿ ಮರಗೆಣಸು. ಹೌದು. ಮತ್ತೆ ಗ್ರೀನ್ ಚಿಲ್ಲಿ ಇಟ್ಟರೆ ಏನು ಬೇಕಾಗಿಲ್ಲ, ಆದರೆ ನಾನು ಹೆಚ್ಚು ಇಡಲಿಲ್ಲ. ಹೌದು. ಇದು ಒಳ್ಳೇದು ಬರ್ತದೆ, ಬಟಾಟೆ ಬಟ್ ಇದು ಮರಗೆಣಸು ಅಂತ ಗೊತ್ತಾಗೋದಿಲ್ಲ. ನಾರ್ಮಲ್ ಆಗಿ ಮರಗೆಣಸು ಪಲ್ಯ ಎಲ್ಲ ಮಾಡಿದ್ರೆ ತಿನ್ನೋರು ಕಮ್ಮಿ ಅಲ್ಲ, ಅದೊಂಥರ ಅದರ ಪಲ್ಯ ಮಾಡೋದು ಕಡಿಮೆ, ಬ್ರೇಕ್ಫಾಸ್ಟಿಗೆ. ಅದೇ ಬ್ರೇಕ್ಫಾಸ್ಟಿಗೆ. ಹೌದು, ನಾವೆಲ್ಲ ಮನೆಯಲ್ಲೆಲ್ಲ ಮಾಡುವಾಗ ಸ್ವಲ್ಪ ಅದು ಜಾಸ್ತಿ ಹುಡಿ ಆದ್ರೆ ಮಾತ್ರ, ಅದು ಇಡೀ ಸಿಕ್ಕಿದ್ರೆ ನಮಗೆ ಅದು ಸ್ವಲ್ಪ ಸೈಡಿಗೆ ಹೋಗ್ತದೆ, ತುಂಡು ತುಂಡು ಸೈಡಿಗೆ ಹೋಗ್ತದೆ. ಆದ್ರೆ ಈ ತರ ಮಾಡಿದ್ರೆ ಗೊತ್ತೇ ಆಗಲ್ಲ. 3-4 ಚಟ್ನಿ ಮಾಡ್ತಾರೆ ಅದಕ್ಕೆ. ಹೌದು, ಒಂದು ನೀರುಳ್ಳಿ ಇಟ್ಟು ಮಾಡ್ತಾರೆ, ಇಂಗು ಪೌಡರ್ ಇಟ್ಟು ಮಾಡ್ತಾರೆ, ಮತ್ತು ಒಂದು ತೆಂಗಿನಕಾಯಿ ಮತ್ತು ಹಸಿಮೆಣಸಿನಕಾಯಿ ಅದ ಇಟ್ಟು ಗ್ರೈಂಡ್ ಮಾಡಬೇಕು, ಅದು ಇಟ್ಟು ಒಂದು ಮಾಡ್ತೇವೆ. ಇದು ಮರಗೆಣಸು ಸ್ಮ್ಯಾಶ್ ಮಾಡಿ, ಅದು ಕೂಡ ಒಳ್ಳೇದಾಗ್ತದೆ. ಫ್ರೈ ಆಯ್ತು. ಇದು ಬೇಯಿಸಿದ ಕಾರಣ ಹೆಚ್ಚು ಫ್ರೈ ಬೇಕಾಗುತ್ತೆ. ಮೇಲಿಂದ ನಮ್ಮ ಕಡಲೆ ಹಿಟ್ಟು ಕರೆಕ್ಟ್ ಬಂದ್ರೆ ರೆಡ್ ಆದ್ರೆ ಸಾಕಲ್ಲ. ಅಲ್ಲ, ಬೇಯಿಸದೆ ಅದು ಚಿಟ್ಟೆ ಬಜೆ ಅಂತ ಮಾಡ್ತಾರೆ. ಹೀಗೆ ಮರಗೆಣಸು ಇದು ಸಪೂರ ಕಟ್ ಮಾಡಿ, ಹೌದು, ಹೀಗೆ ಹೌದು ಕಡಲೆ ಹುಡಿಲಿ ಇಟ್ಟು ಮಾಡ್ತಾರೆ. ಹೌದು, ಅದು ಬೇಯಿಸ್ಲಿಕ್ಕೆ ಇಲ್ಲ. ನಮ್ಮ ಈ ಕಡೆ ಎಲ್ಲ ಏನು ಬಾಳೆಕಾಯಿಯ ಪುಡಿ ಅದೆಲ್ಲ ಮಾಡ್ತಾರೆ, ನಾವು ಹೀಗೆ ಮಾಡೋದು. ಆಚೆ ತರಿಶೇರಿಕಾರೆಲ್ಲ ನೋಡಿ ಒಳ್ಳೇದು ಬಂತು, ನೋಡ್ಲಿಕ್ಕೆ ಗೋಳಿ ಬಜೆ ಥರ ಕಾಣ್ತುಂಟಲ್ಲ. ಓಕೆ, ಆಫ್ ಮಾಡೋದಲ್ಲ. ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ. ಓಕೆ, ಮರಗೆಣಸಿನ ಬಿಸಿ ಬಿಸಿ ಅಂಬಡೆ ರೆಡಿ ಅಲ್ಲ. ಇದ್ರ ಜೊತೆ ಸಾಸ್ ಇದ್ರೆ ಒಳ್ಳೇದಾಗ್ತದೆ. ಚಟ್ನಿ ಕೂಡ ಮಾಡ್ಬೋದಲ್ಲ, ಗ್ರೀನ್ ಚಟ್ನಿ ಮಾಡ್ಬೋದು, ಸಾಸ್ ಒಳ್ಳೇದಾಗ್ತದೆ. ಸಾಸ್ ಒಳ್ಳೆ ಆಗ್ತಲ್ಲ, ನೆಂಚ್ಕೊಂಡು ತಿಂದ್ರೆ ಫುಲ್ ಖಾಲಿ ಮಾಡ್ಬೋದು. ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದ್ರೆ ಈಗ. ಓಕೆ, ರಾಧಾ ಮ್ಯಾಮ್ ಸಾಕಾಗಿರುವಂತಹ ಬಿಸಿ ಆದಂತಹ ಮರಗೆಣಸಿನ ಅಂಬಡೆ ರೆಡಿ ಮಾಡಿಕೊಟ್ಟಿದ್ರೆ ಸಾಕಾಗಿ ಉಂಟು. ಈ ಥರದೆಲ್ಲ ಅಂಬಡೆ ಮನೆಯಲ್ಲೇ ಮಾಡಿ ತಿನ್ಬೋದು. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಬೋದು. ಮರಗೆಣಸಿನ ಅಂಬಡೆ ತಯಾರಿಸುವ ವಿಧಾನ. ಮೊದಲಿಗೆ ಮರಗೆಣಸನ್ನು ಸ್ವಲ್ಪ ಅರಿಶಿನ ಪುಡಿ ಹಾಗೂ ಉಪ್ಪು ಹಾಕಿ ಬೇಯಿಸಿ ಕಿವುಚಿಕೊಳ್ಳಿ. ನಂತರ
ಹೆಚ್ಚಿದ ಹಸಿಮೆಣಸು, ತೆಂಗಿನ ತುರಿ, ಮೆಣಸಿನ ಪುಡಿ, ಹಿಂಗು ಪುಡಿ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಕರಿಬೇವು ಒಗ್ಗರಣೆ ಮಾಡಿಕೊಂಡು ಗೆಣಸಿನ ಮಿಶ್ರಣಕ್ಕೆ ಸೇರಿಸಿ ಕೊತ್ತಂಬರಿ ಸೊಪ್ಪು ಸೇರಿಸಿ ಚೆನ್ನಾಗಿ ಕಿವುಚಿಕೊಳ್ಳಿ. ಇನ್ನೊಂದೆಡೆ ಜೀರಿಗೆ, ಹಿಂಗು ಪುಡಿ, ಉಪ್ಪು, ಮೆಣಸಿನ ಪುಡಿ, ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಗಂಟು ಬಾರದ ಹಾಗೆ ಕಲಸಿ ಗೆಣಸಿನ ಮಿಶ್ರಣವನ್ನು ಉಂಡೆ ಕಟ್ಟಿಕೊಂಡು ಹಿಟ್ಟಿನಲ್ಲಿ ಅದ್ದಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಮರಗೆಣಸಿನ ಅಂಬಡೆ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಎಸ್ ಮ್ಯಾಮ್, 2 ಅಡುಗೆ ರೆಡಿಯಾಗಿದೆ. ಒಂದು ಆಯಿಲಲ್ಲಿ ಡೀಪ್ ಫ್ರೈ ಮಾಡಿದ್ದು, ಇನ್ನೊಂದು ಕಹಿ ಆದಂಥ ಪಲ್ಯ, ಹಾಗಲಕಾಯಿ ಪಲ್ಯ ಅಲ್ಲ. ಯಾವ್ದು ನೋಡುವ ಟೇಸ್ಟ್ ಫಸ್ಟ್ ಕಹಿ ನೋಡಿ ಆಮೇಲೆ ಅಂಬಡೆ ತಿನ್ನುವಲ್ಲ. ಕಹಿ ತಿಂದರೆ ಮತ್ತೆ ಅದು ತಿನ್ಬೇಕಂತ ಕಾಣ್ತದೆ. ಹೌದು, ಅದು ಕಹಿ ಅದ್ರದ್ದು ಒಳ್ಳೇದಾಗ್ತದೆ. ಕಹಿ ಒಳ್ಳೆದಾಗ್ತಾ? ಓಕೆ. ಅದಕ್ಕೆ ಮಾವಿನಕಾಯಿ, ಬಟಾಟೆ, ಚಿಲ್ಲಿ, ಹೌದು, ಮೈನಾಗಿ ಅದು 3 ಹಾಕಿದಾರಲ್ಲ, ತಗೊಳ್ಳಿ ನೀವು ಕೊಡಿ. ಆಹಾ, ಕೈ ಉಂಟಲ್ಲ ಹಾಗೆ ಬಾಯಿಗೆ ಸಿಗ್ತಾ ಉಂಟು, ಚೆನ್ನಾಗುಂಟು. ಇದು ಪಕ್ಕ ಇದಕ್ಕೆ ಅಲ್ಲ, ಯಾವುದಕ್ಕೆ ಗಂಜಿ ಊಟಕ್ಕೆಲ್ಲ ಹೇಳಿ ಮಾಡಿಸಿದ ಅಂತಲ್ಲ. ಈಗ ಒಂದು ಮಧ್ಯಾಹ್ನದ ಹೊತ್ತಿಗೆಲ್ಲ ಗಂಜಿ ಊಟಕ್ಕೆ ಸಿಕ್ಕಿದ್ರೆ ಹಾಗೆ ತಿನ್ಬೋದು, ಖಾಲಿ ಮಾಡ್ಬೋದಲ್ಲ. ಓಕೆ, ಇನ್ನೊಂದು ಮರಗೆಣಸಿನ ಅಂಬಡೆಲ್ಲ ತಗೊಳ್ಳಿ ನೀವು ಕೂಡ. ಹೇಗೆ ಕಾಂತ ನೋಡಿ, ಸಕಲುಂಟು. ಈ ಥರ ಅಂಬಡೆ ನೋಡುವಾಗ ಗೊತ್ತೇ ಆಗಲ್ಲ ಏನು ಮರಗೆಣಸಿದ್ದು ನಮಗೆ ಟೇಸ್ಟ್ ಮಾತ್ರ ಗೊತ್ತಾಗುತ್ತೆ. ನಾರ್ಮಲ್ ಆಗಿ ಈ ಮರಗೆಣಸು ಗಟ್ಟಿ ಗಟ್ಟಿ ಸಿಗುತ್ತೆ. ಈ ಥರ ಸ್ಮ್ಯಾಶ್ ಮಾಡಿ ತಿಂದರೆ ಸ್ವಲ್ಪ ಚಟ್ನಿ ಜೊತೆ ಎಲ್ಲ ಪಕ್ಕ ಮ್ಯಾಚಿಂಗ್, ಹೀಗೆ ತಿನ್ಬೋದು. ಚಹಾ ಜೊತೆ ಎಲ್ಲ ಪಕ್ಕ ಮ್ಯಾಚಿಂಗ್ ಚೆನ್ನಾಗುಂಟು. ನಾವು ಮರಗೆಣಸನ್ನೆಲ್ಲ ನಾರ್ಮಲ್ ಆಗಿ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಅಂಬಡೆ ಎಲ್ಲ ಮಾಡಿ ತಿಂದರೆ ಈವ್ನಿಂಗ್ ಟೈಮೆಲ್ಲ ಫುಲ್ ಟೈಮ್ ಕಳೆಯೋದು. ಹೇಗೆ ಅನ್ನಿಸ್ತು? 2 ಡಿಶ್ ಮಾಡಿದ್ರಾ? ಚೆನ್ನಾಗಿ ಮಾಡಿದ್ರಾ? ಹಾಗೆ ಹೇಗೆ ಅನ್ನಿಸ್ತು? ಫಸ್ಟ್ ಟೈಮ್ ಮಾಡಿದ್ರಾ? ಫಸ್ಟ್ ಎಕ್ಸ್ಪೀರಿಯನ್ಸ್. ನನಗೆ ತುಂಬಾ ಆಸೆ ಇತ್ತು ಮುಂಚಿನಿಂದಲೂ. ಹೌದಾ? ಒಂದು ಮಾಡಬೇಕು ಅಂತ. ನನ್ನ ಅತ್ತಿಗೆ ಮುಖಾಂತರ ನನಗೆ ಸಿಕ್ತು. ಅವರ ಕರೆಗೆ ನನಗೆ ಕರೆಯಿಸಿ ಇಲ್ಲಿ ಅವಕಾಶ ಕೊಟ್ಟು ನನ್ನನ್ನು ಕರೆದ ಅತ್ತಿಗೆಗೂ ಮತ್ತೆ ನಮ್ಮ ಟಿವಿ ಚಾನಲ್ಗೂ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದ. ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಮಗೆ ಖುಷಿ ಮ್ಯಾಮ್, ಈ ಥರ ನೀವು ಸ್ಪೆಷಲ್ ಆದಂತಹ ಹಾಡುಗಳು, ಏನು ಕೇರಳ ಸ್ಟೈಲು, ಎಲ್ಲ ಮಂಗಳೂರು ಸ್ಟೈಲ್ ಎಲ್ಲವನ್ನು ಹೇಳಿಕೊಡಾಗ ನಮ್ಮ ವೀಕ್ಷಕರಿಗೂ ಕೂಡ ಒಂದು ಸ್ಪೆಷಲ್ ಆದಂತಹ ಡಿಶ್ ಕಲ್ತಾಗ ಆಗುತ್ತದೆ. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಹೇಳಿಕೊಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಗಿಫ್ಟ್. ಹಾಗೆಯೇ ರೈಸ್ ಕೊಟ್ಟ ಮೇಲೆ ಅದಕ್ಕೆ ಪದಾರ್ಥ ಮಾಡಲೇಬೇಕಲ್ಲ, ಹಾಗಾಗಿ ನಾನಾ ಮಸಾಲ ಅವರ ಕಡೆಯಿಂದ ಒಂದು ಸ್ಪೆಷಲ್ ಆದ ಗಿಫ್ಟ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ರಾಧಾ ಪೈ ಮ್ಯಾಮ್ ಸಗಳಾಗಿರುವಂತಹ ಏನು ಮರಗೆಣಸಿನ ಏನು ಬೋಂಡ ರೆಡಿ ಮಾಡಿಬಿಟ್ಟಿದ್ರು. ಇನ್ನೊಂದು ಸ್ಪೆಷಲ್ ಆಗಿ ಹಾಗಲಕಾಯಿಯ ಪಲ್ಯ, 2 ಕೂಡ ಚೆನ್ನಾಗಿತ್ತು. ನಾನಂತೂ ಇದನ್ನು ಫುಲ್ ಖಾಲಿ ಮಾಡ್ತಾ ಇದ್ದೇನೆ. ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುವ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿತಾ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸಿದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.